ಅಡ್ಯಾರಿನಲ್ಲಿರುವ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈಗ ಸಹ್ಯಾದ್ರಿ ಕಾನ್ಕ್ಲೇವ್ ಸಂಭ್ರಮ. ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸೇರಿದಂತೆ ಹಲವರು ವಿಶೇಷ ತಜ್ಞರಿಂದ ಚಿಂತನ ಮಂಥನ ನಡೆಸುವ ಅವಕಾಶ ವಿದ್ಯಾರ್ಥಿಗಳದ್ದು. ಸಹ್ಯಾದ್ರಿ ಕಾಲೇಜಿನ ವಿವಿಧ ಸಭಾಂಗಣಗಳಲ್ಲಿ ನಡೆಯುವಂಥ 5 ದಿನಗಳ ಸಮ್ಮೇಳನ ವಿದ್ಯಾರ್ಥಿಗಳಿಗೆ ವಿವಿಧ ವಿಚಾರಗಳ ಕುರಿತು ಜ್ಞಾನ ಅಭಿವೃದ್ಧಿ ಮೂಡಲು ಉತ್ತಮ ಅವಕಾಶವಾಗಿದೆ. ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಆಡಾ ಯೋನಾಥ್ ಭಾಗವಹಿಸಿ ಸುದೀರ್ಘ ಭಾಷಣದ ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕೂಡ ನಡೆಸಿದರು. ಬ್ಯಾಕ್ಟೀರಿಯಾಗಳ ಸಂಶೋಧನೆ ಒಂದು ವಿಶಾಲ ವಿಚಾರವಾಗಿದ್ದು, ಈ ಬಗ್ಗೆ ವಿಸ್ತೃತ ಚರ್ಚೆಯ ಅಗತ್ಯವಿದೆ ಎಂದು ಹೇಳಿದ ಅವರು, ರೈಬೋಸೋಮ್ಗಳ ಮೇಲಿನ ಸಂಶೋಧನೆ ಭವಿಷ್ಯದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕರಿಸಬಲ್ಲದು ಎಂದರು. And a clever crystallographer, one can come out with structure, which I showed you just now. But we need crystals. And here there is an example of a crystal of salt, which is made of sodium and chloride. ನ್ಯೂಯಾರ್ಕ್ನ ಯೂನಿವರ್ಸಿಟಿ ಆಫ್ ಬುಫ್ಯಾಲೋ ಅಧ್ಯಕ್ಷರಾದ ಸತೀಶ್ ಕೆ ತ್ರಿಪಾಠಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ಕುರಿತು ಮಾತನಾಡುತ್ತಾ ಕ್ರಿಯಾಶೀಲತೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕೆ ಬುನಾದಿ ಹಾಕಿಕೊಳ್ಳಬೇಕೆಂದರು. The issues are national, international, but we feel the issues are local. This is the gem is something known as genome and microbiome. We have lots of bacteria with us, and we try to kill it. People have found now that not all of that should be killed. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಜನವರಿ 6ರಿಂದ ಆರಂಭಗೊಂಡಿರುವ ಸಹ್ಯಾದ್ರಿ ಕಾನ್ಕ್ಲೇವ್ ಕರಾವಳಿ ಕರ್ನಾಟಕದ ವಿದ್ಯಾಸಂಸ್ಥೆಗಳಲ್ಲಿ ಮೊದಲ ಬಾರಿಗೆ ಆಯೋಜಿಸಿದ್ದಾಗಿದೆ. ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸೇರಿದಂತೆ ದೇಶ ವಿದೇಶಗಳ ವಿವಿಧ ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಸಹ್ಯಾದ್ರಿ ಕಾಲೇಜು ಮಾತ್ರವಲ್ಲದೆ ಇತರ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಶಾಂತ್ ಪೂಜಾರಿ, ವಾಮಂಜೂರು, ವಿ4 ನ್ಯೂಸ್, ಮಂಗಳೂರು.